ಬೆಳ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕಾಂಗ್ರೆಸ್ ಬೆಂಬಲಿತ ಶ್ರೀ ಅಬ್ದುಲ್ ಸತ್ತಾರ್ ಬೊಕ್ಕ ಉಪಾಧ್ಯಕ್ಷರಾದ ಜೆಡಿಎಸ್ ಬೆಂಬಲಿತ ರಮ್ಲತ್ ಬಾನು ಆಯ್ಕೆಯಾದರು. ಸತ್ತಾರ್ಗೆ ಸತ್ತಾರ್ಗೆ ಕಾಂಗ್ರೆಸ್ ಪಾರ್ಟಿಗೆ ಕಾಂಗ್ರೆಸ್ ಪಾರ್ಟಿಗೆ ಸತ್ತಾರ್ಗೆ ಕಾಂಗ್ರೆಸ್ ಪಾರ್ಟಿಗೆ ಕಾಂಗ್ರೆಸ್ ಪಾರ್ಟಿಗೆ ಬುಧವಾರ ಮಧ್ಯಾಹ್ನ ಪಂಚಾಯತ್ ಸಭಾಂಗಣ ನಡೆದಿನ ಚುನಾವಣೆಡು 17 ಸದಸ್ಯ ಬಲತ ಬೆಳ್ಮ ಗ್ರಾಮ ಪಂಚಾಯತ್ 11 ಓಟು ಪಡೆದು ಸಿಎಂ ಅಬ್ದುಲ್ ಸತ್ತಾರ್ ಗೆದ್ದಿರು. ಅಚ್ಚರಿದ ವಿಷಯ ಪಂಡ ಬೆಳ್ಮಡು 14 ಜನ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು, ಬಿಜೆಪಿ ಬೆಂಬಲಿತ 2 ಸದಸ್ಯರು, ಜೆಡಿಎಸ್ ಬೆಂಬಲಿತ 1 ಸದಸ್ಯೆ ಇಂಚ ಒಟ್ಟು 17 ಜನ ಸದಸ್ಯ ಬಲನ ಪಡೆದುಂಡು. ಅಬ್ದುಲ್ ಸತ್ತಾರ್ಗೆ ಎದುರಾದ ಕಾಂಗ್ರೆಸ್ ಬೆಂಬಲಿತರೆ ಆಯ್ನ ಅಬ್ದುಲ್ ಎದುರಾಳಿಯಾದ ಸ್ಪರ್ಧಿಸಾದ ಆಜಿ ಓಟು ಪಡೆತಿರು. ಅಂಚನೆ ಉಪಾಧ್ಯಕ್ಷ ಸ್ಥಾನ ಕೇವಲ 1 ಸದಸ್ಯ ಬಲ ಪಡೆದಿತ್ತಿನ ಜೆಡಿಎಸ್ ಬೆಂಬಲಿತ ರಮ್ಲತ್ ಬಾನು ಒರ್ಮ ಓಟು ಪಡೆದು ಉಪಾಧ್ಯಕ್ಷರಾದ ಆಯ್ಕೆಯಾದರು. ಇದೇ ಬಾರಿ നോക്കിയാണെങ്കിൽ വന്നു അത് പൊടിക്കുന്നത് എവിടെ എന്താക്കുന്നത് ചെല്ലില്ല പൊടിക്കുന്നത് പൊടിപ്പിക്കട്ടിയ ಕಾಂಗ್ರೆಸ್ ಬೆಂಬಲಿತ ಆಲಿಯಮ್ಮ ಎನ್ಮ ಓಟು ಪಡೆದು 1 ಓಟುಗೂ ಸೋತಿರು. ತನ್ನನ್ನು ವಿಶ್ವಾಸದೀದಿ ಗೆಂದಾಯಿನ ಜನಕ್ಲೆಗೂ ಅಂಚನೆ ಕಾಂಗ್ರೆಸ್ ಪಕ್ಷದ ಬಂಧುಲೆಗೂ ಮುಖಂಡರಿಗೂ ಅಭಿನಂದನೆ ಸಂದಾದ ಪಾತೆರ್ನ ಅಬ್ದುಲ್ ಸತ್ತಾರ್ ಮಾತೆರೆಲ್ನ ಒಗ್ಗಟ್ಟಾದ ದೀವೊಂದು ಜನಕ್ಲಿನ ಪ್ರೀತಿ ವಿಶ್ವಾಸಗೂ ತೊಂದರೆ ಆವಂದಿಲಕ ಬೇಲೆ ಮಲ್ಪೆ ಮಾಡಿ ತೆರಿಪಾಯಿರು. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದೆ. ಈ ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ. ಇದಕ್ಕೆ ಮೊತ್ತ ಮೊದಲಾಗಿ ನಾನು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾಜಿ ಸಚಿವರಾದಂತಹ ಯುಟಿ ಖಾದರ್ ಸರ್ ಅವರನ್ನು ಅಭಿನಂದಿಸುತ್ತಾ ನನಗೆ ಸಹಕಾರವನ್ನು ನೀಡಿದಂತಹ ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಅದರ ಉಪಾಧ್ಯಕ್ಷರ ಅಲ್ಪಸಂಖ್ಯಾತರ ಅಧ್ಯಕ್ಷರಾದಂತಹ ಶಕೀಲ್ ರವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೀನಿ.
ರೆಹಮಾನ್ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಇದರ ಕಾರ್ಯದರ್ಶಿಯಾದಂತಹ ರೆಹಮಾನ್ ಕೋಡಿಜಾಲ್ರವರನ್ನು ಆಧರಿಸಿ ನನಗೆ ಈ ಒಂದು ಅಧ್ಯಕ್ಷನಾಗಲು ಕಾರಣಕರ್ತರಾದಂತಹ ನನ್ನ ವಾರ್ಡಿನ ಮತದಾರ ಬಂಧುಗಳನ್ನು, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಇದರ ಕಾರ್ಯದರ್ಶಿಯಾದ ನಾಸೀರ್ ಸಾಮ್ನಿಗೇರವರನ್ನು, ಅದೇ ರೀತಿ ರಶೀದ್ DM ರವರನ್ನು, ಅದೇ ರೀತಿ ನನಗೆ ಇವತ್ತು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಅತಿ ಹೆಚ್ಚಿನ ಮತದಾನವನ್ನು ನೀಡಿದಂತಹ ನನ್ನ ನೆಚ್ಚಿನ ಸದಸ್ಯರಂತಹ ಬೆಳ್ಮ ಗ್ರಾಮ ಪಂಚಾಯತಿನ ಸದಸ್ಯರನ್ನು ಕೂಡ ಗೌರವಪೂರ್ವಕವಾಗಿ ನಾನು ಅಭಿನಂದಿಸ್ತಾ, ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಬೆಳ್ಮ ಗ್ರಾಮ ಪಂಚಾಯತಿನ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಪಣತೊಟ್ಟು ಶ್ರಮಿಸ್ತೇನೆ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ, ನಾನೊಬ್ಬ ಅಧ್ಯಕ್ಷನಾಗದೆ ಸಾಮಾನ್ಯ ಪ್ರಜೆಗಳಂತೆ ನಮ್ಮ ಊರಿನ ಏಳಿಗೆಗಾಗಿ ಮತ್ತು ಈ ಗ್ರಾಮದ ಅಭಿವೃದ್ಧಿಗಾಗಿ ನನ್ನ ಎಲ್ಲ ದಿನದ 24 ಗಂಟೆಗಳು ಕೂಡ ನಾನು ಕಾರ್ಯಾಚರಿಸ್ತೇನೆ ಮತ್ತು ಎಲ್ಲ ಸದಸ್ಯರನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಮುಂದಕ್ಕೆ ತಗೊಂಡೋಗ್ತೇನೆ ಮತ್ತು ಎಲ್ಲ ಸದಸ್ಯರನ್ನು ಕೂಡ ಈ ಸಂದರ್ಭದಲ್ಲಿ ನನಗೆ ಸಹಕಾರವನ್ನು ಕೂಡ ನೀಡಬೇಕು. ಮತ್ತು ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ರಾಜ್ಯ ಉಪಾಧ್ಯಕ್ಷರು ಮೊಹಮ್ಮದ್ ಶಾಕೀರ್ ಹೊಸ ಅಧ್ಯಕ್ಷರು ಉಪಾಧ್ಯಕ್ಷರಿಗೂ ಅಭಿನಂದನದ ಪಾತ್ರ ಪಂಡರು. ಈ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ CM ಸತ್ತಾರಿಗೆ ಜಯ ಆತಂದೆ ಇಂದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಈಗ ಗ್ರಾಮ ಗುಂಜಿ ಜಯ ಬದಲಾಗ ಆಗಿದೆ. CM ಸತ್ತಾರು ದುಂಬೆ ಉಪಾಧ್ಯಕ್ಷ ಆದಿತ್ಯರು ಕರಿನ ಟರ್ಮಡ್ ಈ ಸಲ ಅಧ್ಯಕ್ಷ ಭಾಗ್ಯರಿಗೆ ಒದಗಿ ಒಯ್ದಿದೆ. ಗ್ರಾಮದ ಅಭಿವೃದ್ಧಿಗೆ 6ನ ಗೈಡ್ ದಾದಾಪುಂಡು ಅಂಚನೆ ನಮ್ಮ ಶಾಸಕರಾಯನ UT ಖಾದರ್ನ ಒಂದು ಬೆಂಬಲದ ತಂದು ಗ್ರಾಮದ ಅಭಿವೃದ್ಧಿಯ ಕಡೆಗೆ ಇದು ಮಲ್ಪಾಡಿಂದು ನಾನು ಪ್ರಯತ್ನ ಮಲ್ಪಾಡಿಂದು ನಾನು ಅರಡ ಏನೊಂದಿಲ್ಲ ಅಂಚನೆ ಅಭಿನಂದನೆ ಕೊರೊಂದಿಲ್ಲ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಸಂತೋಷ್ ಶೆಟ್ಟಿ, JDS ಮುಖಂಡರು ಮೈಸೂರು ಬಾಬಾ ಬೊಕ್ಕ ಅಜೀಜ್ ಮಲಾರ್ ಹೊಸ ಅಧ್ಯಕ್ಷರು ಉಪಾಧ್ಯಕ್ಷರಿಗೂ ಅಭಿನಂದನೆ ಸಂದಾಯರು. ಬೆಳ್ಮ ಗ್ರಾಮ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸತ್ತಾದವರು ಅತ್ಯಧಿಕ ಬಹುಮತದಿಂದ 11-15ರಲ್ಲಿ 11 ಮತಗಳಿಂದ ಜಯಗಳಿಸಿ ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಜಯವನ್ನು ಘೋಷಣೆ ಮಾಡಿದ್ದೇವೆ. ಹಾಗೆ ಉಪಾಧ್ಯಕ್ಷರಾಗಿ ರಮಣರವರು ಎರಡೂ ಒಂದು ನಮ್ಮ ಪಂಚಾಯತ್ ನಮ್ಮ ಕಾಂಗ್ರೆಸ್ ಪಕ್ಷದ ತೆಕ್ಕೆಗೆ ಬಂದಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಈ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಸದಸ್ಯರು ಎಲ್ಲ ಸೇರಿಕೊಂಡು ಸಮಗ್ರವಾದ ಅಭಿವೃದ್ಧಿಯನ್ನು ಮಾಡಿಕೊಂಡು ಹೋಗ್ತಿದೆ. ಹಾಗೆ ನಮ್ಮ ಈ ಕ್ಷೇತ್ರದ ಶಾಸಕರಾದ UT ಖಾದರ್ ಅವರ ಸಹಕಾರದೊಂದಿಗೆ ಸಮಗ್ರ ಬದಲಾವಣೆ ಈ ಒಂದು ಗ್ರಾಮದಲ್ಲಿ ಮಾಡ್ತೇವೆ. ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಮಾಡ್ತೇನೆ. ನಮ್ಮ JDS ಪಕ್ಷದಿಂದ ಒಂದು ನಮ್ಮ ರಮ್ಲಾ ಬಾಣೂರು ಅಭ್ಯರ್ಥಿ ಇವತ್ತು ಗೆದ್ದಿರುತ್ತಾರೆ. ಇಲ್ಲಿ ನಮ್ಮ ಬೆಳ್ಮ ಪಂಚಾಯತಿನಲ್ಲಿ ಮೊಟ್ಟ ಮೊದಲನೇ ಬಾರಿ ನಮ್ಮ JDS ಪಕ್ಷದ ಒಂದು ವೈಸ್ ಪ್ರೆಸಿಡೆಂಟ್ ಆಗಿರೋದು. ಇದಕ್ಕೆ ಎಲ್ಲ ಸಹಕರಿಸಿದ ಎಲ್ಲ ಸದಸ್ಯರಿಗೂ ನಮ್ಮ ಹೃದಯಪೂರ್ವಕ JDS ಹೃದಯಪೂರ್ವಕ ವಂದನೆಗಳನ್ನು ಹೇಳ್ತಾ ನಾನು ಅವರಿಗೆ ನಮಸ್ಕರಿಸ್ತೇನೆ. ಏಕೈಕ ನಮ್ಮ ಸದಸ್ಯರು ಚುನಾಯಿತರಾಗಿದ್ದರು. 16 ಸದಸ್ಯರಲ್ಲಿ ಒಬ್ಬರೇ ನಮ್ಮ ಪಕ್ಷದಿಂದ ಚುನಾಯಿತರಾದ ಶ್ರೀಮತಿ ಬಾನು ಆಗಿರ್ತಾರೆ. ಅವರಿಗೆ ಮತ ಕೊಟ್ಟಂಥ ಎಲ್ಲ ಸದಸ್ಯ ಬಾಂಧವರಿಗೆ 9 ಎಲ್ಲರಿಗೂ ನಾನು ಅಭಿನಂದಿಸ್ತೇನೆ. ಮುಂದಿನ ಕಾರ್ಯ ಪಂಚಾಯತಲ್ಲಿ ಪಾರದರ್ಶಕವಾಗಿ ಎಲ್ಲರಿಗೂ ಶೋಷಿತ ವರ್ಗವನ್ನು ಆದಷ್ಟು ನೀವು ಮೇಲೆತ್ತಲು ಪ್ರಯತ್ನಿಸಬೇಕು. ಸಮಾಜ ಎಂದರೆ ಒಂದು ಸಮಾಜದಲ್ಲಿ ಉತ್ತಮ ಸಮಾಜ ಆಗಬೇಕಾದ್ರೆ ಶೋಷಿತ ವರ್ಗವನ್ನು ಕೈ ಹಿಡಿದು ಎಬ್ಬಿದ್ದರೆ ಮಾತ್ರ ಉತ್ತಮವಾಗಿ ಸಮಾಜ ಬೆಳೀತಾರೆ. ಎಲ್ಲವೂ ಪಾರದರ್ಶಕವಾಗಿ ಎಲ್ಲರೂ ನಮ್ಮವರಂತ ಹೇಳಿ ತಿಳಿದು ಪಕ್ಷ ಜಾತಿ ಧರ್ಮ ಬಿಟ್ಟು ಎಲ್ಲರಿಗೆ ಸಹಕರಿಸಬೇಕೆಂದು ಉಪಾಧ್ಯಕ್ಷರು ವಿನಂತಿಸಿದರು. ಕಾಂಗ್ರೆಸ್ ಮುಖಂಡರು ತಾಲೂಕು ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮೋನು ಪಾವೂರು, ಅಬ್ದುಲ್ ರೆಹಮಾನ್ ಕೋಡಿಚಾಲ್, NS ಕರೀಂ, ರವಿರಾಜ್ ಶೆಟ್ಟಿ, ಯೂಸುಫ್ ಬಾವಾ, CM ಫಾರೂಕ್, ಕಬೀರ್, ಕಮ್ಮಿ ಹಾಜಿ, ಸತೀಶ್, ಭವಾನಿ, ನೌಫಾಲ್ ದೇರ್ಲಕಟ್ಟೆ ಇಂಚಿತಿ ಪ್ರಮುಖರು ಈ ಪೊರ್ತು ಒಟ್ಟುಗೆ ಇದ್ದರು.